ದಕ್ಷಿಣ ಕನ್ನಡ ಜಿಲ್ಲೆ ತೆಂಗು ರೈತ ಉತ್ಪಾದಕರ ಸಂಸ್ಥೆಯ ಕಲ್ಪ ವಿಕಾಸ ಯೋಜನೆ ಏನು ಅನ್ನೋದನ್ನ ಸವಿಸ್ತರವಾಗಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಕಲ್ಪ ವಿಕಾಸ ಯೋಜನೆ ಏನು ಅಂತಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಭಾಗದಲ್ಲಿ ತೆಂಗು ರೈತರು ಜಾಸ್ತಿಯಾಗಿ ಇರುವಂಥದ್ದು, ತೆಂಗು ಬೆಳವಣಿಗೆ. ಸೊ ಆದ್ರೆ ಗೌರ್ಮೆಂಟ್ ಇಂದ ಏನು ಕೆಲವು ರೆಗ್ಯುಲೇಷನ್ಸ್ ಇದಾವೆ ಅಥವಾ ಪರಿಹಾರಗಳೇನಿದೆ, ಮಳೆ ಹಾನಿಗಾಗಿರ್ಬೋದು ಅಥವಾ ತೆಂಗಿನ ಮರ ಆಗಿರ್ಬೋದು ಅಥವಾ ತೆಂಗು ಏನಾದರೂ ಬಿದ್ದರೆ ಅದಕ್ಕೆ ಪರಿಹಾರದಾಗಿರ್ಬೋದು, ಅದು ಇಷ್ಟೇ ಸೀಮಿತವಾಗಿದೆ. ಇದರ 30% ಇದ್ರೆ ಒಂದು ರೈತರಲ್ಲಿ ಸತ್ತ ಮರಗಳು 30% ಇತ್ತು ಅಂತಂದ್ರೆ ಅದಕ್ಕೆ ಪರಿಹಾರಗಳು ಸಿಗುವಂಥದ್ದು ಇರುವಂಥದ್ದು. ಆದ್ರೆ ನಮ್ಮ ಸಂಸ್ಥೆಯಿಂದ ಎಲ್ಲರೂ ತೆಂಗು ಬೆಳೆಗಾರರು ಇರುವಂಥದ್ದು ಮತ್ತು ನಮ್ಮ ಈ ಕಡೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಇರುವಂತಹ ತೆಂಗು ಬೆಳೆಗಾರರಿಗೆ ಒಂದು ಆದಾಯವನ್ನು ಮತ್ತು ಅದನ್ನು ಪುನಶ್ಚೇತನಗೊಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಕಲ್ಪ ವಿಕಾಸ ಯೋಜನೆಯನ್ನು ಆರಂಭ ಮಾಡ್ಕೊಂಡಿದ್ದೇವೆ. ಸೊ ಕಲ್ಪ ವಿಕಾಸ ಯೋಜನೆ ಏನು ಅಂತಂದ್ರೆ ಒಂದು ತೆಂಗು ಬೆಳೆ ಏನಾದರೂ ತೆಂಗಿನ ಮರ ಸತ್ತು ಹೋದ್ರೆ ಅಥವಾ ಒಂದು ಮಳೆ ಹಾನಿಗೆ ಒಳಗಾದ್ರೆ ಆ ತೆಂಗಿನ ಮರವನ್ನ ಖರೀದಿಸುವಂಥದ್ದು ಮತ್ತು ಆ ತೆಂಗಿನ ಮರದ ಬೆಳವಣಿಗೆ ಅಲ್ಲೇ ಪುನಶ್ಚೇತನಗೊಳಿಸಲಿಕ್ಕೋಸ್ಕರ ಒಂದು ಬೇಕಾಗಿರುವಂತಹ ಗಿಡಗಳನ್ನ ಪೂರೈಸುವಂತಹ ಒಂದು ಯೋಜನೆ. ಸೊ ತೆಂಗಿನ ಮರವನ್ನು ಯಾಕೆ ಖರೀದಿ ಮಾಡ್ತೇವೆ ಅಂತೇಳಿ ನಮ್ಮ ಅಧ್ಯಕ್ಷ ಕೇಳ್ಬೋದು. ಯಾಕಂದ್ರೆ ಸಂಸ್ಥೆ ಮೌಲ್ಯವರ್ಧನೆಯಲ್ಲಿ ಮೇನ್ ಫೋಕಸ್ ಮಾಡ್ತಾ ಇರೋದ್ರಿಂದಾಗಿ ಸತ್ತ ತೆಂಗಿನ ಮರಗಳು ಅಥವಾ ಏನು ಅನುತ್ಪಾದಕ ತೆಂಗಿನ ಮರಗಳೇನಿದೆ ಅದನ್ನು ಖರೀದಿ ಮಾಡುವುದರಿಂದ ಅದರಲ್ಲಿ ಈಗಾಗಲೇ ನಮಗೆ ಸ್ಯಾಂಪಲ್ ಏನು ಬೇಕಾಗಿದೆ ಅದನ್ನ ಆರಂಭಗೊಳಿಸಿದ್ದೇವೆ. ಪೀಠೋಪಕರಣಗಳಾಗಿರ್ಬೋದು ಅಥವಾ ಅನೇಕ ಬ್ರಷ್ ಟೂಲ್ಸ್ ಗಳಾಗಿರ್ಬೋದು ಅಥವಾ ಕೀ ಚೈನ್ಸ್ ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಐಟಮ್ಸ್ ಗಳನ್ನ ಆಲ್ರೆಡಿ ತಯಾರು ಮಾಡಿದ್ದೇವೆ. ಸೊ ಅದೇ ರೀತಿ ಆದ್ರೆ ನಮ್ಮ ಈ ಭಾಗದಲ್ಲಿ ಎಷ್ಟು ತೆಂಗಿನ ಮರಗಳು ಆಲ್ರೆಡಿ ಈಗ ಅನುತ್ಪಾದಕತೆಯನ್ನು ಪಡ್ಕೊಂಡಿದೆ ಅಥವಾ ಸತ್ತೋಗಿದ್ದೇವೆ ಅಥವಾ ಏನು ಹಾನಿಗೊಳಗಾಗಿದೆ ಅನ್ನುವಂತಹ ದಾಖಲೆ ನಮ್ಮ ಹತ್ರ ಇಲ್ಲ. ಸೊ ಆ ಕಾರಣದಿಂದಾಗಿ ಈ ನಮ್ಮ ಭಾಗದಿಂದ ಎಷ್ಟು ಮರಗಳನ್ನ ಖರೀದಿ ಮಾಡಬಹುದು ಅಥವಾ ಎಷ್ಟು ಅನುತ್ಪಾದಕ ಮರಗಳಿವೆ ಅನ್ನುವಂತಹ ಪೂರ್ತಿ ಮಾಹಿತಿಗಳನ್ನ ಕಲೆ ಹಾಕ್ಲಿಕ್ಕೋಸ್ಕರ ನಾವು ಸಪರೇಟ್ ಆಗಿ ಒಂದು ಅಪ್ಲಿಕೇಶನ್ ಅನ್ನ ಆರಂಭಗೊಳಿಸಿದ್ದೇವೆ. ಸೊ ಕೆಳಗೆ ಕೊಟ್ಟಿರುವಂತಹ ಲಿಂಕ್ ಅಲ್ಲಿ ಯಾರೇ ಅದರ ರೈತರು ಅದನ್ನ ಸ್ಕ್ಯಾನ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಲಿಂಕ್ ಅಲ್ಲಿ ಹೋಗಿ ಮಾಡಿದ್ರೆ ಲಿಂಕ್ ಅನ್ನ ಕನೆಕ್ಟ್ ಮಾಡಿದ್ರೆ ಸೊ ಅದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರ್ತದೆ. ಸೊ ಅದರಲ್ಲಿ ಸತ್ತ ತೆಂಗಿನ ಮರಗಳ ಅಥವಾ ಏನು ಅನುತ್ಪಾದಕ ತೆಂಗಿನ ಮರಗಳ ವಿವರಗಳನ್ನ ಹಾಕೋದ್ರಿಂದಾಗಿ ಆ ಎಲ್ಲ ದಾಖಲೆಗಳನ್ನು ನಮಗೆ ಸಂಗ್ರಹ ಆಗುತ್ತೆ. ಸೊ ಆ ದಾಖಲೆಗಳನ್ನ ಸಂಗ್ರಹ ಆದ ತಕ್ಷಣ ಎಷ್ಟು ಅಗಾಧ ಮಟ್ಟದಲ್ಲಿ ನಾವು ಆರಂಭ ಮಾಡಬಹುದು ಅಥವಾ ಉತ್ಪಾದನೆ ಎಷ್ಟು ಮಾಡಬಹುದು ಅನ್ನುವಂಥ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಬಹುದು ಸರ್. ಸೊ ಆ ನಿಟ್ಟಿನಲ್ಲಿ ಕಲ್ಪ ವಿಕಾಸ ಯೋಜನೆ ಆರಂಭಗೊಂಡಿರುವಂತದ್ದು. ಈಗಾಗಲೇ ನಮ್ಮ ತಾಲೂಕು ಮಟ್ಟದಲ್ಲಿ ಒಂದೊಂದು ಭಾಗಗಳಿಂದ ಆರಂಭ ಮಾಡ್ಲಿಕ್ಕೆ ಅಂದ್ರೆ ಯೋಜನೆ ಆರಂಭ ಮಾಡ್ಲಿಕ್ಕೆ ಮಾಡ್ತಾ ಇದ್ದೇವೆ. ಸುಳ್ಯ ಭಾಗದಲ್ಲಿ ಈಗಾಗಲೇ ಒಂದು ಸಾಂಕೇತಿಕವಾಗಿ ಆರಂಭ ಮಾಡಿದ್ದೇವೆ. ಸೊ ಪೀಠೋಪಕರಣಗಳನ್ನು ತಯಾರಿ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಆರ್ಥಿಕ ಬೆಂಬಲ ಅಂತ ಇದೆ. ಆರ್ಥಿಕ ಬೆಂಬಲ ಏನು ಅಂತಂದ್ರೆ ಒಂದು ತೆಂಗಿನ ಮರ ಖರೀದಿ ಮಾಡುವಾಗ ಸೊ ಅವರಿಗೆ ರೈತರಿಗೆ ಅದೇ ಜಾಗದಲ್ಲಿ ಅಥವಾ ಇನ್ನೊಂದು ಜಾಗದಲ್ಲಿ ಒಂದು ಸತ್ತ ಹೋಗಿರೋ ಮರಕ್ಕೆ ಇನ್ನೊಂದು ಮರವನ್ನು ನೆಟ್ಟು ಬೆಳೆಸುವಂತದ್ದು ಮುಖ್ಯ ಉದ್ದೇಶ. ಸೊ ಆ ಬೆಳೆಗೆ ಬೇಕಾಗಿರುವಂತಹ ಒಂದು ಗಿಡವನ್ನು ಕೂಡ ಅವರು ನೆಡ್ಲೇಬೇಕಾಗತ್ತೆ. ಸೊ ಯಾರು ಫಲಾನುಭವಿಗಳಿದ್ದಾರೆ ಮತ್ತು ಒಂದು ತೆಂಗಿನ ಮರ ಏನಿದೆ ಅದರ ಲಕ್ಷಣ ಇಷ್ಟು ಹೈಟ್ ಇದೆ, ಎಷ್ಟು ಡ್ಯಾಮೇಜ್ ಆಗಿದೆ ಅಥವಾ ಇಷ್ಟು ನಮಗೆ ಅದನ್ನ ಖರೀದಿ ಮಾಡುವಂತ ವಸ್ತುಗಳು ಮೌಲ್ಯವರ್ಧನೆ ಮಾಡಬಹುದು. ಅದರ ಆಧಾರಿತ ಮೇಲೆ ಅವರಿಗೆ 2,000 ತನಕ ಅಂದ್ರೆ ಕಂಪ್ಲೀಟ್ ಆಗಿ 2,000 ಅಲ್ಲ 2,000 ತನಕ ಮೌಲ್ಯವನ್ನು ಕೊಡುವಂತಹ ಇದು ಈ ಯೋಜನೆಯಲ್ಲಿ ಒಳಗೊಂಡಿರುವಂತದ್ದು. ಯಾಕಂತಂದ್ರೆ ಅದು ಕೂಡ ಅದಕ್ಕೆಲ್ಲ ಬಿಲ್ಸ್ ಏನಿದೆ ಅದು ರೆಗ್ಯುಲೇಷನ್ಸ್ ಸಪರೇಟ್ ಆಗಿ ಇರುತ್ತೆ. ಈಗ ಒಂದು ತೋಟದಲ್ಲಿ ಒಂದು ತಿಂಗಳ ಅದೇ ತುಂಬಾ ದೂರದಲ್ಲಿ ಆ ಏರಿಯಾದಲ್ಲಿ ಈಗ ಒಂದು ಗ್ರಾಮ ಇದೆ ಅಂತಂದ್ರೆ ಸೊ ಒಂದು ಗ್ರಾಮದಲ್ಲಿ ಎಷ್ಟು ತೆಂಗಿನ ಮರಗಳು ಒಂದು ಸರ್ವೆ ಮಾಡ್ಕೊಳ್ತೇವೆ. ಅಲ್ಲ ಖರೀದಿ ಮಾಡೋದನ್ನ ನಾವು ಖರೀದಿ ಮಾಡ್ತೇವೆ ಸರ್, ಮಾಡ್ತೇವೆ. ಯಾಕಂದ್ರೆ ನಾನು ಸರ್ವೆ ಅಂತ ಏನ್ ಹೇಳಿದೆ ಅಂತಂದ್ರೆ ಆ ಗ್ರಾಮ ಅಂತಂದ್ರೆ ಒಂದು ದಾರಿಯಲ್ಲಿ ಎಷ್ಟು ನಮಗೆ ಗಿಡಗಳಿರ್ತಾವ ಅದನ್ನ ಎಲ್ಲವನ್ನು ಸಹ ಕಲೆಕ್ಟಿವ್ ಆಗಿ ತಗೊಂಡು ಹೋದ್ರೆ ನಮಗೆ ಸಹ ಒಂದು ಬಿಸ್ನೆಸ್ ಇರುತ್ತಲ್ಲ ಸರ್. ಹಾಗೆ ಸರ್ ಈಗ ಫರ್ನಿಚರ್ಸ್ ಏನು ಅಂತಂದ್ರೆ ಈಗ ಅಲ್ಲ ಈಗ ಟೇಬಲ್ಸ್ ಆಗಿರ್ಬೋದು. ಸೊ ಟೇಬಲ್ಸ್ ಗಳಿಗೆ ನಮಗೆ ಬೇಕಾಗಿರುವಂತಹ ಫರ್ನಿಚರ್ಸ್ ಅನ್ನ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಅದರ ಹಲಗೆಗಳಾಗಿರ್ಬೋದು ಮತ್ತೆ ನಮಗೆ ಸಪರೇಟ್ ಆಗಿ ಬ್ರಷ್ ಟೂಲ್ಸ್ ಗೆ ನಮ್ಮ ಹತ್ರ ಸಪರೇಟ್ ಆಗಿ ಆರ್ಡರ್ ಇದೆ ಇವಾಗ. ಯಾಕಂತಂದ್ರೆ ಬ್ರಷ್ ಟೂಲ್ಸ್ ಗಳು ಏನು ಅಂತಂದ್ರೆ ಪ್ಲಾಸ್ಟಿಕ್ಸ್ ಇದನ್ನ ರೆಡ್ಯೂಸ್ ಮಾಡ್ಬೇಕು ಅಂತ ಒಂದು ಮೈನ್ ಆಗಿ ಟೂಲ್ಸ್ ಇರುವಂತದ್ದು. ಮತ್ತೊಂದು ಬೇರೆ ವುಡ್ ಇದಾದ್ರೆ ಅಷ್ಟೊಂದು ಸ್ಟ್ರಾಂಗ್ ಇರುವುದಿಲ್ಲ. ಬಟ್ ನಮ್ಮ ತೆಂಗಿನ ಮರದ್ದು ಮಾಡಿರುವಂತಹ ವುಡ್ ವೆರಿ ಸ್ಟ್ರಾಂಗ್, ತುಂಬಾ ಸ್ಟ್ರಾಂಗ್. ಸೊ ಅದಕ್ಕೆ ಬೇಕಾಗಿರೋ ಒಂದು ಟೂಲ್ಸ್ ಅನ್ನ ರೆಡಿ ಮಾಡಿದ್ದೇವೆ ಸರ್ ಅಲ್ಲಿ. ಸೊ ಇಂಥ ಒಂದೊಂದೇ ಮೌಲ್ಯವರ್ಧನೆ ಮಾಡುವುದರಿಂದ ನಮಗೆ ಅದನ್ನ ಆರ್ಥಿಕತೆಯನ್ನು ಕಳಿಸಬಹುದು. ಒಳಗಿನ ಶೈನಿಂಗ್ ಕೊಟ್ರೆ ಯಾಕಂದ್ರೆ ಬೇರೆ ನಾವು ನ್ಯಾಚುರಲ್ ಆಗಿ ಮಾಡಿದ್ರು ಕೂಡ ಅದರಲ್ಲಿ ನಮಗೆ ಬೇಕಾಗಿರುವಂತ ಅಲಂಕಾರ ಸಿಗುತ್ತೆ ಸರ್. ಅದರಲ್ಲಿ ಹೌದು ಸರ್, ಹಾನಿಯಾಗಿರೋ
ಸೊ ಈ ಸರ್ ಅಥವಾ ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಇದೆ. ಸೊ ಈ ಲಿಂಕ್ ಅನ್ನು ಕೂಡ ಸಪರೇಟ್ ಕೊಟ್ಟಿದ್ದು. ಆ ಲಿಂಕ್ ಅಲ್ಲಿ ಹೋದಾಗ ಅವರಿಗೆ ಆನ್ಲೈನ್ ಅಪ್ಲಿಕೇಶನ್ ಬರುತ್ತೆ. ಹಾನಿ ಆಗತ್ತೆ. ಹಾ. ಕೆಲವು ಕಡೆ ಒಣಗದು ಬಿಟ್ರೆ ಅಲ್ಲ ಅಲ್ಲಿ ನೆಡ್ಲಿಕ್ಕೆ ಆಗುದಿಲ್ಲ. ಸೊ ಯಾಕಂತಂದ್ರೆ ಒಂದು ಸರ್ ಈಗ ಒಂದು ಮರವನ್ನ ತಗೊಳ್ತೀವಿ ರೈತರಿಂದ, ಈ ಒಂದು ಗಿಡವನ್ನು ಅವರಿಗೆ ಕೊಡ್ತೀವಿ, ಕೊಡ್ಬೇಕು. ಪೇಮೆಂಟ್ ಇದೆಯಾ? ಇಲ್ಲ ಅಂದ್ರೆ ನಮಗೆ ಈ 2,000 ಅನುದಾನ ಏನಿದೆ ಅಲ್ಲ ಸರ್, ಅದ್ರ 2,000 ತನಕ. ಹೌದು 2,000 ಅಂತ ಅಲ್ಲ. ಇಲ್ಲ ನೀವು ಅದನ್ನ ಮರ ನೋಡಿ ಅದರಲ್ಲಿ ಎಷ್ಟು ಸಿಗುವುದು ಅನ್ನೋದನ್ನು ಲೆಕ್ಕ ಹಾಕಿ ನೀವು ಇದು ಉಚಿತವಾಗಿ ಕೊಡುವುದು. ಹೌದು, ಗಿಡ ಒಂದು ಉಚಿತವಾಗಿ ಕೊಡ್ತೇವೆ. ಹೌದು, ಬಟ್ ನೆಡ್ಲೇಬೇಕು. ಯಾಕಂತಂದ್ರೆ ಕೆಲವರು ಏನ್ ಮಾಡ್ತಾರೆ, ಅದು ತಗೊಂಡೋಗಿ ಮತ್ತೆ ಎಲ್ಲ ಬಿಸಾಕ್ ಬಿಡ್ತಾರೆ. ಅದು ಹೌದು ನೆಡ್ಬೇಕು ಸರ್. ಗ್ರಾಮದಲ್ಲಿ ಒಂದು 10 ಗಿಡ ಸಿಕ್ಕಿತ್ತು, ನಾವು ಸೈಟ್ ನೋಡುದಿಲ್ಲ, ಬಟ್ ಅದ ಕಾಂಪನ್ಸೇಟ್ ಅಂದ್ರೆ 10 ಗಿಡವನ್ನು ಈ ತರ ಆಸಕ್ತಿ ಕೊಡೋದು, ಅಂದ್ರೆ 10 ಗಿಡ ಹೋದ್ರೆ ಅದಕ್ಕೆ ಬರುವ ರೀತಿಯಲ್ಲಿ ವ್ಯವಸ್ಥೆ ಮಾಡುವಂತ. ಅಲ್ಲೇ ಜಾಗ ಇಲ್ಲ ಮಾಡಿದ್ರೆ ನಮಗೆ ಅದು ಕಡಿಮೆ ಕೂಡ ಆಗ್ತದೆ. ಒಬ್ಬ ಹೇಳಿದ್ರು ಕೂಡ ಒಂದನ್ನು ತಗೊಳ್ತೇವೆ, ಇನ್ನಾದ್ರೆ ಒಂದೇ ಇರೋದು, ನಾವು ಬರೋದಿಲ್ಲ ಅಂತ ಹೇಳೋದಿಲ್ಲ ಅಂತ. ಅದು ಇಂಪಾರ್ಟೆಂಟ್. ಆಲ್ರೆಡಿ ತುಂಬಾ ಗ್ರಾಮದಿಂದ ಬಂದಿದೆ, ಬಟ್ ಎಲ್ಲರಿಗೂ ಒಂದು ಸಿಗ್ಲಿ ಅಂತ ಹೇಳುವಂತ ಟೆಸ್ಟಿಂಗ್ ಎಲ್ಲ ಆಗಿದೆ. ಈಗ ಪ್ರಶ್ನದ ಹೇಳಿದ್ರಲ್ಲ, ಪ್ರಶ್ನದ ಬಾರಿ ನಾನು ನೋಡ್ಬೇಕು, ಅದು ಬಾರಿ ಚಂದ ಬರ್ತದೆ. ಅದು ಹ್ಯಾಂಡಲ್ ತುಂಬಾ ಆರ್ಟಿಫಿಷಿಯಲ್, ಅಂದ್ರೆ ತುಂಬಾ ಅಲಂಕಾರಿಕ ಆರ್ಡರ್ ಕೂಡ ಇದೆ. ನಮ್ಗೆ ಕಂಟೈನರ್ ಗಟ್ಟಲೆ ಬೇಕು ಅವ್ರಿಗೆ ಕೊಡ್ಲಿಕ್ಕೆ. ಕನಿಷ್ಠ ಅಂತಂದ್ರೆ ಮರ 400-500 ಗಿಡಕ್ಕೆ ರೇಟ್ ಇದೆಯಲ್ಲ, ಅದನ್ನೇ ಕೂಡ ಮಾಡಿ ಕೊಡ್ತೇವೆ. ನಾವಂದ್ರೆ ಸಿಪಿ ಸರ್ ಒಂದು ಸೀಡ್ಲಿಂಗ್ ತಗೊಂಡು ಅವ್ರ ಅವ್ರಿಗೆ ಬೇಕು ಇದು ಮಾಡೋದು. ನಮ್ಮ ಸಂಸ್ಥೆಯಿಂದ ಕೊಡುವಂತ ಮೊಮೆಂಟೋಗಳಲ್ಲಿ ಕೂಡ ಅದರಲ್ಲಿ ಕೂಡ ನಮ್ಮ ಮಾಡಿದ್ದೇವೆ. ಒಂದು ಗೆರಟೆಯಿಂದ ಮಾಡಿರುವಂತ ಮೊಮೆಂಟೋ, ಅದರ ಕೆಳಗಡೆ ತಲ ಏನಿದೆ ಅದನ್ನಾಗಿರ್ಬೋದು, ಅದರ ಫ್ರೇಮ್ ವರ್ಕ್ ಆಗಿರ್ಬೋದು, ಎಲ್ಲ ಕೂಡ ನಾವು ತೆಂಗಿನ ಇದನ್ನೇ ಮಾಡ್ತಾ ಇರುವಂತದ್ದು. ಸೊ ಅವಾಗ ನಾವು ಅದನ್ನೇ ಫೋಕಸ್ ಮಾಡಿದಾಗ ನಮಗೆ ಬರುವಂತಹ ಗಿಡಗಳೇನ ಪೂರ್ತಿಯಾಗಿ ಒಂದು ಉಪಯೋಗಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನಮ್ಮದೊಂದು ಬ್ರಾಂಚ್ಗೆ ಪೀಠೋಪಕರಣ ರೆಡಿ ಆಗ್ತಾ ಉಂಟು ಪಂದ್ಯದಲ್ಲಿ ಸರ್. ಇದೆಲ್ಲ ಟೇಬಲ್ ಎಲ್ಲ ಇಲ್ಲ, ನಾವು ತೆಂಗಿನಕಾಯಿ ಖರೀದಿ ಮಾಡ್ತಾ ಇದೀವಲ್ಲ, ಇಡಿತಾರೆ ತೆಂಗಿನಕಾಯಿ, ಅದರಲ್ಲಿ ಅಲ್ಲಗೆಲ್ಲ ರೆಡಿ ಆಗಿದೆ. ಅಂದ್ರೆ ಈಗ ನಮಗೆ ಮಾಸ್ ವಾಲ್ಯೂಮ್ ಅಲ್ಲಿ ಇದೆ ಸರ್. ಸೊ ನೆಕ್ಸ್ಟ್ ಗೆ ಇನ್ನು ನಮಗೆ ಗೆರಟೆ ಅಥವಾ ಐಸ್ ಕ್ರೀಮ್ ಕಪ್ಸ್ ಡಿಸ್ಕಷನ್ ಆಗ್ತಾ ಇದೆ. ಅದು ಆಯ್ತು ಅಂತಂದ್ರೆ ನಮಗೆ ಗೆರಟೆ ತಗೊಳ್ತೇವೆ. ಅದರ ಫೌಂಡೇಶನ್ ಇದು ಈ ಪೀಸ್ ಡಿಸೈನ್ ಮಾಡಿ ನಮ್ಮ ಪರ್ಲೋಟ್ ಅಲ್ಲಿ ಅದಕ್ಕೋಸ್ಕರ ಒಂದು ಬ್ರಾಂಚ್ ಓಪನ್ ಮಾಡಿದ್ದೇವೆ ಸರ್. ಯಾಕಂದ್ರೆ ಪರ್ಲೋಟಿನಲ್ಲಿ ಒಂದು ಕರಕುಶಲ ತರಬೇತಿಯನ್ನು ಕೊಡಬೇಕು, ಮತ್ತೆ ಅದರಲ್ಲೇ ತಯಾರಿಕೆಗಳನ್ನು ಮಾಡ್ಲಿಕ್ಕೋಸ್ಕರ. ಸಮಗ್ರ ಮಾಹಿತಿ ನಾಳೆ ಎಕ್ಸಿಬಿಷನ್ ಅಲ್ಲಿ ಒಂದು ಮತ್ತೆ ಇನ್ನಾದ್ರೂ ಮುಂದಿನ ಯೋಜನೆ ಬಗ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದಾದ ಕೂಡ ನಾವು ಹೇಳ್ತೇವೆ. फैमिली रोड ट्रिप पहली बार नहीं रुकेगी अपनी कार। अब गली गली बजेंगे ढोल। Our life is now on a roll। आगे बढ़ते इंडिया की खुशियां और भी बढ़ी। ऑल्टो K10 के साथ इंडिया की चल पड़ी। India's highest selling car driven by over 45 lakh proud owners। ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ